ತನ್ನ ಹೇಳಿಕೆ ಮೂಲಕ ವಿವಾದಕ್ಕೆ ಕಾರಣವಾಗಿದ್ದ ಬಿಜೆಪಿ ಮುಖಂಡ ಜಗದೀಶ್ ಅಧಿಕಾರಿ ಅವರು ತುಳುನಾಡಿನ ಆರಾಧ್ಯ ದೈವ ಕೋಟಿ ಚೆನ್ನಯ್ಯರ ಪಡುಮಲೆ ಮೂಲ ಕ್ಷೇತ್ರದಲ್ಲಿ ತಪ್ಪು ಕಾಣಿಕೆ ಹಾಕಿ ಕ್ಷಮೆಯಾಚನೆ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಪಡುಮಲೆಯಲ್ಲಿರುವ ಕೋಟಿ ಚೆನ್ನಯ್ಯರ ಮೂಲ ಕ್ಷೇತ್ರದಲ್ಲಿ ದೇಯಿ ಬೈದತಿಯವರ ಸಮಾಧಿ ಸ್ಥಳದಲ್ಲಿ ಕೈ ಕಾಣಿಕೆಯಲ್ಲಿ ಒಪ್ಪಿಸಿದ್ದಾರೆ. ಕುವೆತೋಟದಲ್ಲಿ ಸುವರ್ಣ ಕೇದಗೆ ದೇಯಿ ಬೈದತಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ತನ್ನ ಹೇಳಿಕೆಯಿಂದ ಬಿಲ್ಲವ ಸಮುದಾಯಕ್ಕೆ ನೋವಾಗಿದೆ. ಈ ಹಿನ್ನೆಲೆಯಲ್ಲಿ ತಾನು ಪಡುಮಲೆಯ ಮೂಲ ಕ್ಷೇತ್ರಕ್ಕೆ ಬಂದು ಕ್ಷಮೆಯಾಚನೆ ಮಾಡ್ತಾ ಇದ್ದೇನೆ. ಕಾರಣಿಕ ಪುರುಷರಾದ ಅವಳಿ ವೀರರು ನನಗೆ ಕ್ಷಮೆ ಕರುಣಿಸಬೇಕು. ವೀರ ಪುರುಷರ ವಿಚಾರದಲ್ಲಿ ನನ್ನ ಮಾತಿನಲ್ಲಿ ತಪ್ಪಾಗಿದೆ ಎಂಬುದು ನನಗೆ ಅರಿವಾಗಿದೆ. ನನ್ನ ತಪ್ಪನ್ನ ಮನ್ನಿಸುವಂತಹ ಅನುಗ್ರಹವನ್ನ ಕರುಣಿಸಬೇಕು ಅಂತ ಕೇಳಿಕೊಂಡರು. ಕೆಲವೇ ದಿವಸಗಳ ಹಿಂದೆ ಆಡಿದಂಥ ಮಾತಿನಲ್ಲಿ ತಪ್ಪಾಗಿ ಬಿಲ್ಲವ ಬಂಧುಗಳಿಗೆ ಸಹೋದರರಿಗೆ ನೋವಾಗಿರತಕ್ಕಂಥ ವಿಚಾರದಲ್ಲಿ ನಾನು ಕ್ಷಮೆಯನ್ನು ಯಾಚಿಸಿ ಮೂಲ ಕ್ಷೇತ್ರವಾಗಿರತಕ್ಕಂಥ ಪಡುಮಲೆ ಕ್ಷೇತ್ರ ಕೋಟಿ ಚೆನ್ನಯ್ಯರ ಪಡುಮಲೆ ಕ್ಷೇತ್ರಕ್ಕೆ ಬಂದಿದ್ದೇನೆ. ದೇಯಿ ಬೈದ್ಯತಿಯ ಸಮಾಧಿ ಸ್ಥಳಕ್ಕೆ ನನ್ನ ಕೈ ಕಾಣಿಕೆಯನ್ನು ಒಪ್ಪಿಸಿದ್ದೇನೆ. ಕುವೆತೋಟದಲ್ಲಿಯೂ ಸುವರ್ಣ ಕೇದಗೆ ದೇಯಿ ಬೈದ್ಯತಿಯ ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇನೆ. ಕೋಟಿ ಚೆನ್ನಯ್ಯರ ಅನುಗ್ರಹವನ್ನು ಪಡೀಲಿಕ್ಕಾಗಿ ನನ್ನ ತಪ್ಪನ್ನು ತಾವು ಕಾರಣಿಕ ಪುರುಷರಾಗಿರತಕ್ಕಂಥ ಅವಳಿ ವೀರರು ನನಗೆ ಕರುಣಿಸಬೇಕು. ನಮ್ಮ ಪೂರ್ವಜರು ನಂಬಿಕೊಂಡು ಬಂದಂಥ ನಾವು ನಂಬುವಂಥ ಈ ವೀರ ಪುರುಷರ ವಿಚಾರದಲ್ಲಿ ನನ್ನ ಮಾತಿನಲ್ಲಿ ಹೆಚ್ಚು ಕಡಿಮೆ ಆಗಿದೆ ಅನ್ನುವಂಥ ಮನವರಿಕೆ ಆತ್ಮವಿಮರ್ಶೆಯನ್ನು ಮಾಡಿಕೊಂಡು ಈ ಮೂಲ ಕ್ಷೇತ್ರ ಪಡುಮಲೆಯ ಚಾವಡಿಯಲ್ಲಿ ನನ್ನ ಕೈಕಾಣಿಕೆಯನ್ನು ಒಪ್ಪಿಸಿ ತಪ್ಪನ್ನು ಮನ್ನಿಸುವಂಥ ಅನುಗ್ರಹವನ್ನು ನಾನು ಕೇಳ್ತಾ ಇದ್ದೇನೆ. ನಮ್ಮದೆಲ್ಲ ಚರ್ಮದೃಷ್ಟಿ, ಈ ಮಾಯದೃಷ್ಟಿಯಾಗಿರತಕ್ಕಂಥ ಈ ಕಾಯ ಏನಾದರೂ ಕೈಯಲ್ಲಿ ತಪ್ಪಾದಂಥ ವಿಚಾರದಲ್ಲಿ ನಮಗೆ ಮಾಯದಲ್ಲಿರತಕ್ಕಂಥ ಆ ಅವಳಿ ವೀರರ ಅನುಗ್ರಹ ನಮಗೆಲ್ಲರಿಗೂ ಇರಲಿ. ಎಲ್ಲರೂ ಉತ್ತರೋತ್ತರವಾದ ಒಂದೇ ತಾಯಿಯ ಮಕ್ಕಳು ಅನ್ನುವ ದೃಷ್ಟಿಯಲ್ಲಿ ಆ ದೇವಿ ಬೈದೇವಿ ತಾಯಿಗೆ ಸಮಾನರಾಗಿದ್ದ ನಾವು ನಂಬುವಂಥ ಅವಳಿ ವೀರರು ಇವರು ಅನುಗ್ರಹಿಸಲಿ.